ಮೂಡುಬಿದಿರೆಯ ಅಲಂಕಾರ್ನಲ್ಲಿರುವಂತಹ ಪಂಡಿತ್ ಹೆಲ್ತ್ ರೆಸಾರ್ಟ್ನಲ್ಲಿ ಸೈಲೆಂಟ್ ನಾಯ್ಸ್ ಹೊಸ ವರ್ಷವನ್ನು ಸ್ವಾಗತಿಸುವ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೆಯಿತು. ಹಲವಾರು ಸಿನಿಮಾ ತಾರೆಯರು ಆಕರ್ಷಣೆಯೊಂದಿಗೆ ನಡೆದಂತ ನೂತನ ವರ್ಷ 2018 ಸ್ವಾಗತಿಸಲಾಯಿತು. ಪ್ರಕೃತಿಯ ರಮ್ಯ ತಾಣ ಪಂಡಿತ್ ಹೆಲ್ತ್ ರೆಸಾರ್ಟ್ನಲ್ಲಿ ವಿದ್ಯುತ್ ದೀಪಾಲಂಕಾರದೊಂದಿಗೆ ಕಂಗೊಳಿಸಿತು. 2018 ಹೊಸ ವರ್ಷದ ಪ್ರಯುಕ್ತ ಸೈಲೆಂಟ್ ನಾಯ್ಸ್ ಆಯೋಜಿಸಲಾಗಿತ್ತು. ಸೆಲೆಬ್ರಿಟಿ ಸಿನಿಮಾ ನಟಿಯರಾದ ಸೋನೆಲ್ ಮಂತೇರೋ, ರಾಧಿಕಾ ರಾವ್, ಮಾಡೆಲಿಂಗ್ ರಂಗದ ತೇಜಸ್ವಿನಿ ಶರ್ಮಾ, ಜೊಸೆಟಾ ಅನೋಲಾ, ಸಿಜ್ಲಿಂಗ್ ಗಾಯ್ಸ್ ಡ್ಯಾನ್ಸ್ ಸ್ಟುಡಿಯೋ ನೃತ್ಯ ತಂಡದವರೊಂದಿಗೆ ವೀಕ್ಷಕರ ಕಣ್ಮನ ತಣಿಸಿದರು. स्वैग से करेंगे सबका स्वागत. ಮಿಸ್ ಮಂಗಳೂರು ಸ್ಪರ್ಧೆಯನ್ನ ಆಯೋಜಿಸುತ್ತಾ ಬಂದಿರುವಂತಹ ಮಂಗಳೂರಿನ ಫ್ಯಾಷನ್ ಎಬಿಸಿಡಿ ಅವರು ಕರೆತಂದಂತ ಮಾಡೆಲ್ಗಳು ವಿವಿಧ ರೌಂಡ್ಸ್ಗಳಲ್ಲಿ ವೈವಿಧ್ಯಮಯ ಉಡುಗೆ ತೊಡುಗೆಗಳೊಂದಿಗೆ ಪ್ರಸ್ತುತಪಡಿಸಿದ ಮಾರ್ಜಾಲ್ ನಡಿಗೆ, ಲೇಸರ್ ಲೈಟ್ ಮತ್ತಷ್ಟು ಆಕರ್ಷಣೆಯಾಗಿತ್ತು. ನಿರೂಪಕ ರೂಪೇಶ್ ಶೆಟ್ಟಿ ಇವರೆಲ್ಲ ತಮ್ಮ ನಿರ್ವಹಣಾ ಕೌಶಲ್ಯದಿಂದ ಸೇರಿದ ಮಂದಿಯ ಮನಗೆತ್ತರು. ಡಿಜೆ ಸಂಗೀತದ ಹಿನ್ನೆಲೆಯಲ್ಲಿ ಸೆಲೆಬ್ರಿಟಿ ಸಿನಿಮಾ ನಟಿಯರು ಮಾಡೆಲ್ಗಳೊಂದಿಗೆ ಆಸಕ್ತ ಸಭಿಕರು ಹೆಜ್ಜೆ ಹಾಕಿ ಕುಣಿದಾಡಿದರು. ಪುಟಾಣಿಗಳಿಂದ ತೊಡಗಿ ವಿವಿಧ ವಯೋಮಾನದವರೆಗೆ ಮೋಜಿನ ಆಟಗಳು, ನೃತ್ಯಾದಿ ಸಂಯೋಜಿಸಲಾಗಿತ್ತು. ಪಂಡಿತ್ ರೆಸಾರ್ಟ್ ಚೀಫ್ ಪ್ರಮೋಟರ್ ಲಾಲ್ ಗೋಯಲ್ ಮುಂದಾಳತ್ವದಲ್ಲಿ ಸೈಲೆಂಟ್ ನಾಯ್ಸ್ ಪಾರ್ಟಿಯನ್ನ ಆಯೋಜಿಸಿದರು. ಈ ವೇಳೆ ಶಾಸಕ ಅಭಯ್ ಚಂದ್ರ ಜೈನ್, ಮಾಜಿ ಸಚಿವ ಕೆ ಅಮರನಾಥ್ ಶೆಟ್ಟಿ, ಜೆಡಿಎಸ್ ಮುಖಂಡ ಅಶ್ವಿನ್ ಜೆ ಪಿರೇರಾ, ಪ್ರಿನ್ಸಿಪಾಲ್ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ನರೋತ್ತಮ್ ಮಿಶ್ರಾ, ಮಾಜಿ ಡಿಜಿಪಿ ಶ್ರೀದೇವಿ ಗೋಯಲ್, ಮಂಗಳೂರು ವಿಮಾನ ನಿಲ್ದಾಣ ಸಿಐಎಫ್ ಮುಖ್ಯಸ್ಥ ಅಮಿತ್ ಕುಮಾರ್, ಆಕ್ಸಿಸ್ ಬ್ಯಾಂಕ್ ಉಪಾಧ್ಯಕ್ಷ ಗಣೇಶ್ ಭಟ್, ವಿ4 ನ್ಯೂಸ್ನ ಲಕ್ಷ್ಮಣ್ ಕುಂದರ್, ಆಳ್ವಾಸ್ ಹೆಲ್ತ್ ಸೆಂಟರ್ನ ಡಾಕ್ಟರ್ ಹರೀಶ್ ನಾಯಕ್, ಚೇರ್ಪರ್ಸನ್ ರೋಬಿ ಅಗರ್ವಾಲ್ ಮುಂತಾದವರು ಉಪಸ್ಥಿತರಿದ್ದರು.